ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ವೆಲ್ಕಮ್ ಟು ಆರ್ ಸ್ಟೋರಿ ಎಪಿಸೋಡ್ 4. ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಒನ್ ಆಫ್ ಅವರ್ ಸಬ್ಸ್ಕ್ರೈಬರ್ ಮಿಸ್ಟರ್ ರವಿ ಅಂತ ನನಗೆ ಅವ್ರಿಗೆ ನಡೆದಿರೋ ಒಂದು ಅಮಾನುಷ್ಯವಾದ ವಿಷಯವನ್ನು ನನ್ನ ಹತ್ರ ಮೇಲ್ ಮಾಡಿ ಶೇರ್ ಮಾಡಿಕೊಂಡ್ರು. ಸೊ ಈ ಎಪಿಸೋಡ್ ಮಾಡೋಣವಾ ಬೇಡವಾ ಅಂತ ತುಂಬ ಕನ್ಫ್ಯೂಷನಿಂದನೇ ನಾನು ಮಾಡ್ತಾಯಿದ್ದೀನಿ. ವೈ ಬಿಕಾಸ್ ನಾನು ಓದಬೇಕಾದ್ರೇ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಆ್ಯಂಡ್ ವಿಡಿಯೋದೊಳಗೆ ಹೋಗಿ ಮುಂಚೆ ಯಾರು ಉತ್ತಮ ಮದುವೆ ದಿನ ಆಚರಿಸ್ಕೊತಾ ಇದ್ರು. ಎಲ್ರಿಗೂ ಶುಭಾಶಯಗಳು. ನಿಮ್ಮ ಲೈಫ್ ಸದಾ ಕಾಲ ಖುಷಿ ಸಂತೋಷ ಆರೋಗ್ಯದಿಂದ ತುಂಬಿರಲಿ ಅಂತ ಬೆಸ್ಟ್ ಲೆಟ್ಸ್ಕೊಂಡು ದ ವಿಡಿಯೋ. ರವಿ ಅವ್ರಿಗೆ 2018 ಜಸ್ಟ್ ಬಿಫೋರ್ ಲಾಕ್ಡೌನ್ ಮುಂಚೆ ನಡೆದಿರೋ ಇನ್ಸಿಡೆಂಟ್. ಅವ್ರಿಗೆ 2014 ಮದುವೆ ಆಯಿತು. ಅರೇಂಜ್ ಮ್ಯಾರೇಜ್. ತುಂಬ ಖುಷಿಯಿಂದ ಹ್ಯಾಪಿಯಾಗಿ ಅವರಿಬ್ಬರು ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ ಕೆಲವೊಂದು ದಿನದಲ್ಲಿ ಒಂದು ಹುಡುಗಿ ಆ್ಯಂಡ್ ದೆನ್ ಸ್ವಲ್ಪ 2 ಇಯರ್ಸ್ ಆಗಿದ್ಮೇಲೆ ಒಂದು ಹುಡುಗ, ಇಬ್ಬರು ಮಕ್ಕಳು. ಖುಷಿಯಾಗಿ ಅವ್ರ ವೈಫ್ ಅಂತೂ ಹೌಸ್ ವೈಫಾಗಿ ಕಂಪ್ಲೀಟ್ ಹ್ಯಾಪಿಯೆಸ್ಟ್ ವೈಫ್ ಅಂತೆ. ಮಕ್ಕಳನ್ನ ಮನೆ ನೋಡ್ಕೊಳ್ಳೋದ್ರಲ್ಲಿ ಅವರಷ್ಟು ಒಳ್ಳೆಯವರು ಯಾರೂ ಇರಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಮನೆಯನ್ನ ಅಂತ ರವಿ ಅವರು ಇಮೇಲಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದೆನ್ ಇದೆಲ್ಲ ನಡೀತಾ ಇರಬೇಕಾದ್ರೆ ಸಡನ್ನಾಗಿ ಅವ್ರ ವೈಫಲ್ಲಿ ಏನೋ ತುಂಬಾ ಚೇಂಜಸ್ ನಡೆದಿದೆ. ಚೇಂಜಸ್ ನಡೆಯೋಕ್ಕೆ ಸ್ಟಾರ್ಟ್ ಆದ ಮೇಲೆ ಏನಾಗ್ತಾಯಿದೆ, ಸ್ಲೋ ಆಗಿ ಎಲ್ಲ ಅವ್ರ ಆ್ಯಟಿಟ್ಯೂಡೇ ಚೇಂಜ್ ಆಯಿತು. ಆ್ಯಟಿಟ್ಯೂಡ್ ಚೇಂಜ್ ಆದರೆ ಯಾವಾಗ ಚಾನ್ಸ್ ಸಿಕ್ಕಿದ್ರು ಮಕ್ಕಳನ್ನ ನೋಡ್ಕೊಳ್ದೆ ಅವ್ರನ್ನ ಇಮಿಡಿಯೇಟ್ ನಮ್ಮ ತಾಯಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಬಿಡಿ, ಅಪ್ಪ ಅಮ್ಮನ ನಿಮ್ಮ ಅಪ್ಪ ಅಮ್ಮನ ಮನೆ ಕರ್ಕೊಂಡು ಹೋಗ್ಬಿಟ್ಬಿಡಿ ಅಂತ ಏನಾದರೂ ಒಂದು ರೀಸನ್ ಹುಡುಕಿ ಅವನ್ನ ಕಳಿಸೋದ್ರಲ್ಲೇ ಇದ್ರಂತೆ. ಆ್ಯಂಡ್ ರವಿ ಅವರು ಕೂಡ ಅಷ್ಟೇ, ಮನೇಲಿ ಯಾವುದಾದ್ರೂ ಒಂದು ಹಾಫ್ ಡೇ ರಜಾ ಇದ್ದರೆ, ಯಾಕೆ ಮನೇಲಿದ್ದೀರಾ, ಹೋಗಿ ಆಫೀಸ್ಗೆ ಹೋಗಿ, ಕೆಲ್ಸಕ್ಕೆ ಹೋಗಿ, ಯಾಕೆ ಹೋಗ್ತಿಲ್ಲ ಇವತ್ತು ಅಂತ ತುಂಬಾ ಫೋರ್ಸ್ ಮಾಡಿ ಕಳಿಸ್ತಾ ಇದ್ರಂತೆ. ರವಿ ಅವ್ರಿಗೆ ಯಾವಾಗಲೂ ರಜಾ ಹಾಕಿ ಅಂತ ಕೇಳ್ತಾ ಇದ್ದಿದ್ದೆಂತಿ ಸಡನ್ನಾಗಿ ಈ ಥರ ಕೇಳ್ತಾ ಇರೋದು ನೋಡಿ ತುಂಬಾ ಶಾಕ್ ಆಗ್ತಾಯಿತ್ತು. ಬೇರೆ ಏನಾದರೂ ಇವಳಿಗೆ ಯಾಕೆ ಈ ಥರ ಆ್ಯಟಿಟ್ಯೂಡು, ಏನು ಈ ಥರ ಮಾಡ್ತಿದ್ದಾಳೆ ಅಂತ ಕೂತ್ಕೊಂಡು ಕೇಳಿದ್ರು. ಅವರೇನು ಯಾವಾಗಲೂ ಸಿಟ್ಟಿಂದ ಉರಿದು ಬೀಳೋದು, ಸರಿಯಾಗಿ ಬಾಕ್ಸ್ ಕಟ್ತಾ ಇರಲಿಲ್ವಂತೆ, ಮನೆಯಿಂದ ಆಚೆ ದಬ್ಬೋದ್ರಲ್ಲೇ ಇರ್ತಾಯಿದ್ರು. ಮನೆಯಲ್ಲ ರವಿ ಅವ್ರನ್ನಂತೂ ಸ್ಟೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ವಂತೆ ಅವ್ರ ವೈಫು. ಇಷ್ಟೆಲ್ಲ ಆದಮೇಲೆ ಅವರು ಮಕ್ಕಳನ್ನು ಯಾವಾಗಲೂ ಒಂದು ಸೆಕೆಂಡ್ ಸ್ಕೂಲ್ ಇರಲಿಲ್ಲ ಅಂದರೆ ಮನೇಲಿ ಇಟ್ಕೊತಾನೆ ಇರಲಿಲ್ಲ. ಮಕ್ಕಳನ್ನ ಗಮನಿಸೋದು ಚೇಂಜ್ ಆಗಿಬಿಟ್ಟಿದೆ. ಈ ಕಡೆ ಮಕ್ಕಳ ಹತ್ರ ಯಾವಾಗಲೂ ರೇಗಾಡೋದು, ಗಂಡನ ಹತ್ರ ಯಾವಾಗಲೂ ರೇಗಾಡೋದು, ಈ ಥರ ಆ್ಯಟಿಟ್ಯೂಡ್ ತುಂಬಾ ಚೇಂಜ್ ಆದಾಗ ಒಂದಿನ ರವಿ ಅವರು ರಜಾ ಹಾಕಿದ್ದಾರೆ. ನೀನು ಯಾಕೆ ರಜಾ ಆಗ್ತಿದ್ಯಾ ಇವಾಗ ಆಫೀಸ್ಗೆ ಹೋಗು ಅಂತ ಅವತ್ತಿನ ಬೆಳಗ್ಗೆ ತುಂಬಾ ಗಲಾಟೆ ಮಾಡ್ತಾಯಿದ್ರಂತೆ. ಸೊ ಆಮೇಲೆ ಅವತ್ತು ಬೇಗನೆ ಆಫೀಸ್ಗೆ ಲೇಟಾಗಿ ಆಫೀಸ್ಗೆ ರೀಚ್ ಆಗಿಬಿಟ್ಟಿದ್ದಾರೆ ರವಿ ಅವರು. ಅವ್ರಿಗೆ ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್, ಯಾಕೆ ಇವಳು ಈ ಥರ ಮಾಡ್ತಿದ್ದಾಳೆ, ಬೈ ಚಾನ್ಸ್ ಫೋನಲ್ಲಿ ಯಾರಾದರೂ ಮಾತಾಡ್ತಿದ್ದಾರಾ ಅನ್ನೋ ಡೌಟ್ ಬಂದಿದೆ ರವಿ ಅವ್ರಿಗೆ. ಅವ್ರ ಆ್ಯಟಿಟ್ಯೂಡಲ್ಲಿ ಚೇಂಜಸ್ ಇರೋದಕ್ಕೆ ಡೌಟ್ ಪಟ್ಟಿದ್ದಾರೆ. ಆ್ಯಂಡ್ ದೆನ್ ಏನು ಮಾಡ್ತಿದ್ರು, ಅವ್ರ ಫೋನ್ನ ಮನೇಲಿ ಇಟ್ಬಿಟ್ಟು ಅವ್ರ ಫೋನ್ನ ಆನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇದಾಗಿರೋದು ರಜಾ ಹಾಕ್ಬಿಟ್ಟು ಇವ್ರ ಫೋನ್ನ ಅವ್ರ ಫೋನಿಗೆ ಕಾಲ್ ಮಾಡಿ ಅದನ್ನು ಆನ್ ಮಾಡಿ ಇಟ್ಟುಬಿಟ್ಟು ಇವರು ಆಚೆ ಹೋಗ್ಬಿಟ್ಟಿದ್ದಾರೆ. ಸೊ ಸಪೋಸ್ ಮಾತಾಡಬೇಕು ಅಂದರೆ ಅದನ್ನು ಕಟ್ ಮಾಡಿಬಿಟ್ಟು ಮಾತಾಡಬೇಕಾಗಿತ್ತಲ್ಲ. ಸೊ ಹಂಗೆ ಅದರಿಂದ ಮಕ್ಕಳಿಗೂ ಸಮ್ಮರ್ ಹಾಲಿಡೇಸ್ ಅವ್ರ ಪೇರೆಂಟ್ಸ್ ಮನೇಲಿ ಬಿಟ್ಬಿಟ್ಟಿದ್ರು ಮಕ್ಕಳನ್ನ. ಸೊ ಏನು ಮಾಡ್ತಿದ್ದಾರೆ ಇವರು ಅಂತ ನೋಡೋಣ ಅಂತ ಈ ಅಬ್ಸರ್ವೇಷನ್ ಮಾಡಿದ್ದಾರೆ. ಅಲ್ಲಿ ಇವರು ಆಫೀಸ್ಗೆ ಹೋಗಿ, ಅಂಗಡಿಗೆ ಹೋಗಿ ಕೆಲವೇ ಕ್ಷಣಗಳಲ್ಲಿ ಇವ್ರ ಹತ್ರ ಒಂದು ಚೇಂಜಸ್, ಅಂದರೆ ಮಾತಾಡ್ತಿರೋದು ಫೋನಲ್ಲಿ ಕೇಳಿಸ್ತಿದೆ. ಇವರು ಅಲ್ಲಿ ಕೇಳಿಸ್ಕೊತಾ ಇದ್ದಾರೆ. ಆಚೆ ಹೋದ್ಮೇಲೆ ಇವ್ರು ಯಾರ ಹತ್ರನೂ ಮಾತಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಏನೋ ಮಾತಾಡ್ತಿದ್ದಾರೆ. ಬಟ್ ಆ ಸೈಡಿಂದ ಯಾರು ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ ಮನೆಗೆ ರಿಟರ್ನ್ ಬರ್ತಾರೆ. ಆಮೇಲೆ ಇವ್ರನ್ನ ನೋಡಿದ ತಕ್ಷಣ ಅವ್ರ ವೈಫಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತಂತೆ. ತುಂಬಾ ರೇಗಾಡ್ಬಿಡ್ತಾರೆ. ಯಾಕೆ ಇವಾಗ ಬಂದೆ ನೀನು, ಹೋಗು ಅನ್ನೋದು ರೀತಿ. ಅದಕ್ಕೆ ಇವರು ನನ್ನನ್ನೇ ಯಾಕೆ ನೀನು ಈ ಥರ ಚೇಂಜಸ್ ಆಗ್ಬಿಟ್ಟಿದ್ಯಾ, ನನ್ನನ್ನೇ ಯಾಕೆ ಆಚೆ ಹೋಗು ಅಂತೀಯಾ, ನೀನೇ ಹೋಗು, ನಿನಗೇನಾದರೂ ಪ್ರೈವಸಿ ಬೇಕಂದ್ರೆ ನೀನೇ ಹೋಗು ಅಂತ ಇವರು ರವಿ ಅವರು ಅವರಿಗೆ ಒಂಥರ ಆ್ಯಟಿಟ್ಯೂಡ್ ತೋರಿಸಿದ್ದಾರೆ. ಇಮಿಡಿಯೇಟ್ ಅವರು ಒಂದು ಸೆಕೆಂಡ್ ಯೋಚನೆ ಮಾಡಿದೆ, ಬಟ್ಟೆ ಬರೀ ಏನು ತಗೊಳ್ದೆ ಇಮಿಡಿಯೇಟ್ ನಾನು ಹೋಗ್ತೀನಿ ಅಂತ ಆಚೆ ಹೋಗಿ ಸೀದಾ ನಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಇವ್ರು ಹೋಗಿ ಕರ್ಕೊಂಡ್ಬಂದು ಸಮಾಧಾನ ಮಾಡಿ ಮನೇಲಿದ್ರಂತೆ. ಬಟ್ ಇವ್ರನ್ನ ನೋಡೋದಕ್ಕೆ ಆಗದಿರೋದು ಮೋಸ್ಟ್ಲಿ ಸೈಕಾಲಜಿಕಲಿ ಏನಾದರೂ ಎಫೆಕ್ಟ್ ಆಗಿರ್ಬೋದಾ ಅಂತ ಇವ್ರಿಗೆ ಹೇಳಿದೆ. ತುಂಬ ಡಾಕ್ಟರ್ಸ್ನ ಕರ್ಕೊಂಡೋಗಿ ಭೇಟಿ ಮಾಡಿದ್ದಾರೆ. ಬಟ್ ಅವ್ರಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಕೂಡ ಇರಲಿಲ್ಲ ಅಂತ ಡಾಕ್ಟರ್ಸ್ ಕನ್ಫರ್ಮ್ ಮಾಡಿದ್ದಾರೆ. ಶಿ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಎಲ್ಲ ಸೈಡಲ್ಲೂ. ಒಂದು ದಿನ ಫ್ಯಾಮ್ಲಿಯಲ್ಲಿ ಇವರು ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ.
ಅವ್ರಿಗೆ ಆ್ಯನಿವರ್ಸರಿ. ಸೊ ಪ್ರತಿ ವರ್ಷ ಆ್ಯನಿವರ್ಸರಿಗೆ ಟೆಂಪಲ್ಗೆ ಹೋಗಬೇಕಾಗಿತ್ತು. ಬಟ್ ಆವತ್ತು ಅವ್ರು ಟೆಂಪಲ್ಗೆ ಹೋಗಬೇಕು ಅಂದರೆ ಇವರು ಆ್ಯಕ್ಚುಲಿ ಇಂಟ್ರೆಸ್ಟೇ ಇರಲಿಲ್ಲ. ತುಂಬ ಫೋರ್ಸ್ ಮಾಡಿ ಇವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಟೆಂಪಲ್ ರೀಚ್ ಆಗಿದ ತಕ್ಷಣ ಆ ಕಾರಿಂದ ಅವರು ಇಳಿದೇ ಇಲ್ವಂತೆ, ಟೆಂಪಲ್ ಒಳಗೆ ಕಾಲೇ ಇಟ್ಟಿಲ್ವಂತೆ, ತುಂಬಾ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅಲ್ಲೊಬ್ಬರು ಪೂಜಾರಿ ನೋಡಿಬಿಟ್ಟು ಎಳ್ಕೊಂಬಂದು ಕೂರಿಸಿ ಅಂತ ಹೇಳಿ ಫೋರ್ಸ್ ಮಾಡಿ ಎಳ್ಕೊಂಡೋಗಿ ಕೂರಿಸಿದ್ದಾರೆ. ಕೂರಿಸಿದ ಮೇಲೆ ಅವರು ತಲೆ ಸುತ್ತಿ ಬಿದ್ದರಂತೆ. ಬಿದ್ದ ಮೇಲೆ ಈ ಹುಡುಗಿಗೆ ಏನೋ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬಿದ್ದಿದೆ, ಅಂದರೆ ಯಾವುದೋ ಒಂದು ಆತ್ಮ ಆಕ್ರಮಣೆ ಮಾಡ್ಕೊಂಡಿದೆ. ದಯಮಾಡಿ ಇಲ್ಲಿ ನಾವು ದೆವ್ವ ಎಲ್ಲ ಓಡಿಸಲ್ಲ, ಒಂದು ಮಲಯಾಳಿ ಮಾಂತ್ರಿಕರಿದ್ದಾರೆ, ಅವ್ರ ಅಡ್ರೆಸ್ ಕೊಡ್ತೀನಿ, ಕೇರಳನಲ್ಲಿ ಅವ್ರನ್ನ ಹೋಗಿ ನೋಡಿ ಅಂತ ಆ ದೇವಸ್ಥಾನದಲ್ಲಿ ಅರ್ಚಕರು ರೆಫರೆನ್ಸ್ ಕೊಟ್ಟರಂತೆ. ಇವರು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ, ಇವ್ರ ಹಸ್ಬೆಂಡ್. ಅದೆಲ್ಲ ಯಾರೂ ನಂಬಲ್ಲ ಅಲ್ಲ, ಸೊ ಏನೋ ಅವಳು ಮೂಡಿಗೆ ಈ ಥರ ಎಲ್ಲ ಹೇಳ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಮನೇಲಿ. ಆಮೇಲೆ ಇದು ತೀರಾ ಜಾಸ್ತಿ ಆಗ್ತಾಯಿದ್ದು. ಯಾವುದೋ ಒಂದು ಗೋಡೆ ನೋಡ್ಕೊಂಡು ಮಾತಾಡೋದು, ಮಧ್ಯರಾತ್ರಿ ಯಾರಿಗೂ ಹೇಳ್ದೆ ಎದ್ದು ಆಚೆ ಹೋಗ್ಬಿಡೋದು, ಬಾಗಿಲು ತಕ್ಕೊಂಡು ಎಲ್ಲೋಗಿದ್ಯಾ 12 ಗಂಟೆಗೆ ಸರಿಯಾಗಿ ಆಚೆ ಹೋಗ್ಬಿಡೋದು, 2 ಗಂಟೆಗೆ ವಾಪಸ್ ಬರೋದು, ಎಲ್ಲೋಗಿದೆ ಅಂದರೆ ಏನೂ ಉತ್ತರ ಕೊಡೋಲ್ಲ, ಎಲ್ಲಾದರೂ ಒಂದು ಸಪ್ರೇಟಾಗಿ ಹೋಗಿ ಮಾಡಿ ಮೇಲೆ ಎಲ್ಲಾದರೂ ಕುತ್ಕೊಂಡ್ಬಿಟ್ಟು ಬರೋದು. ಈ ಥರ ಎಲ್ಲ ಅವ್ರ ಆ್ಯಟಿಟ್ಯೂಡಲ್ಲಿ ಚೇಂಜಸ್ ಬಂದಮೇಲೆ ತುಂಬಾ ಒಂಥರ ಡಾರ್ಕ್ ಸರ್ಕಲ್ಸ್ ಆಗಿ ತುಂಬಾ ಸಣ್ಣ ಆಗಿ ಸರಿಯಾಗಿ ಊಟನೂ ಮಾಡಿದೆ, ಯಾವುದೇ ವಿಷಯದಲ್ಲೂ ಅವ್ರ ವೈಫಿಗೆ ಒಂದು ಆಸಕ್ತಿನೇ ಇರಲಿಲ್ವಂತೆ. ಇದನ್ನೆಲ್ಲ ನೋಡಿದ್ಮೇಲೆ ಯಾಕೆ ಒಂದ್ಸಲಿ ಆ ಮಾಂತ್ರಿಕರನ್ನ ನೋಡಬಾರ್ದು ಅಂತ ಹೇಳ್ಬಿಟ್ಟು ಆ ಮಾಂತ್ರಿಕರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಬರ್ಬೋದಾ ಅಂತ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಅವರು ಅದಕ್ಕೆ ಅವ್ರ ವೈಫ್ ಯೂಸ್ ಮಾಡಿರೋ ಬಟ್ಟೆ, ಯಾವುದಾದ್ರೂ ವಾಶ್ ಮಾಡದೆ ಯೂಸ್ ಮಾಡಿರೋ ಬಟ್ಟೆ, ಅವ್ರ ಸ್ವೆಟ್ ಸ್ಮೆಲ್ ಇರೋದು ಮತ್ತು ಕೂದಲು ಒಂಚೂರು ಅದನ್ನು ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಇವರು ಅದನ್ನೆಲ್ಲ ತಗೊಂಡು ಅವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ದಾರೆ. ಭೇಟಿ ಆದಮೇಲೆ ಇವ್ರಿಗೆ ಒಂದು ದೊಡ್ಡ ಶಾಕಿಂಗ್ ವಿಷಯ ಕಾದಿತ್ತು ಅಂತೆ. ಸೊ ಎಸ್, ನಿಮ್ಮ ವೈಫ್ನ ಒಂದು ದೊಡ್ಡ ದುಷ್ಟ ಆತ್ಮ ಬಂದು ಆಕ್ರಮಣೆ ಮಾಡ್ಕೊಂಡಿದೆ. ಅದು ಯಾರು ಏನು ಎತ್ತ ಅಂತ ನೋಡಬೇಕು ಅಂದರೆ ನಿಮ್ಮ ವೈಫ್ನಲ್ಲಿ ಕರ್ಕೊಂಬರ್ಬೇಕು ಅಂತ ಆ ಮಾಂತ್ರಿಕರು ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಇವ್ರು ಬಂದು ಇವ್ರ ವೈಫ್ನ ಕರ್ಕೊಂಡು ಹೋಗೋಕ್ಕೆ ಏನೇನೋ ಪ್ಲ್ಯಾನ್ ಮಾಡಿದ್ರು, ಅದು ಅವ್ರು ಬರ್ತಾನೆ ಇರಲಿಲ್ಲಂತೆ. ತುಂಬಾ ಅಡಚಣೆಗಳು ಮಾಡಿ ಒಂದು ಸಲ ಹೋಗಬೇಕಾದ್ರೆ ಕಾರ್ ಅರ್ಧ ದಾರಿಗೆ ಆಕ್ಸಿಡೆಂಟ್ ಆಗಿ ರಿಟರ್ನ್ ಆಗೋ ಪರಿಸ್ಥಿತಿ ಬಂದಿದೆ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅವ್ರ ಮಗು 2ನೇ ಮಗುಗೆ ಸಿಕ್ಕಾಪಟ್ಟೆ ಏಟಾಗಿತ್ತಂತೆ ಕಾಲಲ್ಲಿ. ಯಾಕೆ ಏಟಾಯಿತು ಹೊರಡಬೇಕಾದ್ರೆ ಬ್ಲೀಡಿಂಗ್ ಆಗೋಷ್ಟು ಅದನ್ನು ಇವರೇ ಏನೋ ಚುಚ್ಚಿಬಿಟ್ಟು ಮಾಡಿದ್ದಾರೆ. ಆ ಮಗುಗೆ ಇನ್ನೂ ಚಿಕ್ಕ ಮಗು, ಅದಕ್ಕೇನು ಹೇಳಕ್ಕೆ ಬರಲ್ಲ, ಬ್ಲೀಡಿಂಗ್ ಸ್ಟಾರ್ಟ್ ಆಗೋಷ್ಟು ಏಟಾಗಿದೆ. ಅಂದರೆ ಚಾಕುಲಿ ಯಾರೋ ಚುಚ್ಚಿದ್ದಾರೆ ಕಾಲಿಗೆ. ಆ ಥರ ಎಲ್ಲ ತುಂಬಾ ಅಡಚಣೆಗಳು. ಆದರೆ ಅವರು ಕರ್ಕೊಂಡ್ಬಂದು ಈ ಪೂಜೆ ಎಲ್ಲ ಮಾಡಬೇಕಾಗಿರೋದು ಯಾವುದೋ ಒಂದು ಅಮಾವಾಸ್ಯೆ ಆ ಟೈಮಲ್ಲಿ. ಸೊ 1 ತಿಂಗಳು ಬಿಟ್ಟರೆ ಹಿಂಗೆ ತುಂಬ ಡಿಲೇಸ್ ಆಗಿ ತುಂಬ ಅಡಚಣೆಗಳಾಗಿ ಹೇಗೇಗೋ ಒಂದು ಇಶ್ಯೂಸ್ ಎಲ್ಲ ದಾಟಿ ಅವ್ರ ವೈಫ್ನ ಹೇಗೋ ಕರ್ಕೊಂಡು ಹೋಗೋಣ ಅಂತ ಏನು ಪ್ರಯತ್ನ ಮಾಡಿದ್ರು ಆಗಿಲ್ಲ. ಕೊನೆಗೆ ಅದೇ ಮಾಂತ್ರಿಕರು ಇಲ್ಲೇ ಬಂದ್ರಂತೆ, ಇವ್ರು ಬರೋಕ್ಕಾಗಲಿಲ್ಲ ಅಂತ. ಆಮೇಲೆ ಏನೇನೋ ಚಕ್ರಗಳು ಹಾಕಿ ಪೂಜೆಗಳೆಲ್ಲ ಶುರು ಮಾಡಿ ಅದೆಲ್ಲ ಮಾಡಿದ್ಮೇಲೆ ಅವ್ರ ವೈಫ್ನ ಕೂರಿಸಿ ಆತ್ಮನ ಕರೆಸ್ತಾರೆ. ಆ ಆತ್ಮ ಅವ್ರ ವೈಫ್ ಮೇಲೆ ಬಂದು ಬೇರೆಯೇ ಒಂದು ವಾಯ್ಸಲ್ಲಿ ಮಾತಾಡೋಕ್ಕೆ ಶುರು ಮಾಡಿದೆ. ಯಾವ ವಾಯ್ಸಲ್ಲಿ ಅಂದರೆ ಒಂದು ಗಂಡಸು ವಾಯ್ಸಲ್ಲಿ. ಆತ್ಮ ಹೇಳಿದ್ದನ್ನು ಕೇಳಿ ಅವ್ರ ಗಂಡನಿಗೆ ಫುಲ್ಲು ಶಾಕ್ ಆಗಿಬಿಡ್ತಂತೆ. ಹಾಗೆ ಎಲ್ಲರೂ ಶಾಕಾಗಿ ನಡಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಂಥ ದೊಡ್ಡ ಆತ್ಮ ಅದು. ಆ ಆತ್ಮ ಅದೇನು ಮಾತಾಡ್ತು ಅನ್ನೋದು ತಿಳ್ಕೊಬೇಕು ಅಂದರೆ ಈ ವಿಡಿಯೋ ಫುಲ್ಲಾಗಿ ನೋಡಿ. ಸೊ ಆ ಆತ್ಮ ಹೇಳಿದ್ದು ಇಷ್ಟೇ: ನಾನು ನಿಮ್ಮ ವೈಫ್ನ ಮದುವೆಗಿಂತ ಮುಂಚೆನೇ ತುಂಬ ಪ್ರೀತಿಸ್ತಾ ಇದ್ದೆ. ಆದರೆ ಅವ್ರ ಹತ್ರ ಹೇಳ್ಕೊಂಡು ಅವ್ರಿಗೂ ಇಷ್ಟ ಇತ್ತು. ಬಟ್ ಅವ್ರ ಮನೇಲಿ ಅಪ್ಪ ಅಮ್ಮನ ಎದುರ್ಕೊಂಡು ಅವ್ರು ಯಾವುದೇ ರೀತಿ ನನ್ನ ಹತ್ರ ಪ್ರೀತಿ ಅಂತ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಂದರೆ ನನಗೆ ತುಂಬ ಭಯ ಅಂತ ಹೇಳ್ಬಿಟ್ಟು ತುಂಬಾ ನೊಂದ್ಕೊಂಡು ನಿಮ್ಮನ್ನು ಮದುವೆ ಆದರು. ಆದರೆ ಅವಳು ಮದುವೆ ಆದಮೇಲೆ ನಿಮ್ಮನ್ನು ಹೇಗೋ ನಿಮ್ಮ ಜೊತೆ ಹೇಗೋ ಹೊಂದ್ಕೊಂಡು ಪ್ರೀತಿ ಸಂತೋಷದಿಂದ ಬಾಳೋಕ್ಕೆ ಶುರು ಮಾಡಿದ್ರು. ಬಟ್ ನನಗೆ ಅವಳನ್ನ ಮರೆಯೋಕ್ಕೆ ಆಗಲಿಲ್ಲ. ಮರೆಯೋಕ್ಕಾಗದೆ ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಂಡು ಹೋಗೋಣ ಅಂತ ಅವರು ಹೋಗೋಕ್ಕಿಂತ ಮುಂಚೆ ದಾವಣಗೆರೆಯಲ್ಲಿ ಅವ್ರ ಫ್ರೆಂಡ್ ಮದುವೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ಆ್ಯಕ್ಸಿಡೆಂಟ್ ಆಗಿ ಅವ್ರ ಪ್ರಾಣ ಕಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಾದ ಮೇಲೆ ಅವರ ಆತ್ಮ ಅವ್ರು ಎಲ್ಲಿ ಸ್ಟೇ ಮಾಡಿದ್ರು ಅಂದರೆ ಆ ಹುಡುಗಿ ಮದುವೆ ಆಗಿದ್ರಲ್ಲ ಅವ್ರ ವೈಫ್ ಬಿಲ್ಡಿಂಗಲ್ಲಿ ಮೇಲ್ಗಡೆ ಬ್ಯಾಚುಲರ್ ಆಗಿತ್ತವರು. ಆ ಹುಡುಗ
ಅವ್ರನ್ನ ತುಂಬ ಇಷ್ಟಪಟ್ಟಿದ್ರಂತೆ. ತುಂಬಾ ಮದುವೆ ಆಗಬೇಕು, ಏನೇ ಆಗಬೇಕು ಅಂತ ಇದ್ದವರು. ಬಟ್ ಬೈ ಚಾನ್ಸ್ ಆಗಿರೋ ಬೇರೆ ಕಡೆ ಮದುವೆ ಆಗಿದ್ದಕ್ಕೆ ಅವ್ರನ್ನ ಮರೆಯೋಕ್ಕೆ ಆಗ್ತಾ ಇರಲಿಲ್ವಂತೆ. ಅಂಥ ಸಮಯದಲ್ಲಿ ಆಗಿ ಅವ್ರು ತೀರ್ಕೊಂಡು ಆತ್ಮ ಅಲ್ಲೇ ಬಂದು ಇವ್ರನ್ನ ಸ್ಲೋ ಆಗಿ ಆಕ್ರಮಣೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ. ಇವ್ರು ಸಂಸಾರ ಮಾಡ್ತಾ ಇದ್ದಿದ್ದ ರೀತಿಯೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಆದರೆ ನಾನಂತೂ ಏನಾದರೂ ಬಿಟ್ಟೋಗಳ, ಇವಳನ್ನ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗೋದು, ನೀವು ಇನ್ನೊಂದು ಮದುವೆ ಆಗಿಬಿಡಿ ಅಂತ ಅವ್ರ ಗಂಡಂಗೆ ಆತ್ಮ ಹೇಳ್ತಂತೆ. ಇದನ್ನು ಕೇಳಿ ಮನೇಲಿದ್ದವರು ಎಲ್ಲರೂ ತುಂಬಾ ಭಯಪಟ್ಬಿಟ್ಟಿದ್ದಾರೆ. ಅಷ್ಟೆಲ್ಲ ಆದ ಮೇಲೆ ಏನಾಯಿತು ಅಂದರೆ, ಇಷ್ಟೆಲ್ಲ ಭಯಪಟ್ಟು ಇದೆಲ್ಲ ಮಾಡಿದ್ಮೇಲೆ ಮಾಂತ್ರಿಕವಾದಿ ತುಂಬಾ ಲೇಟ್ ಆಗಿಬಿಟ್ಟಿದೆ, ನೀವು ತುಂಬ ಲೇಟ್ ಮಾಡಿಬಿಟ್ಟಿದ್ದೀರಾ, ಇವ್ರನ್ನ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ, ಆತ್ಮ ಇವ್ರನ್ನ ಸಾಯಿಸದೆ ಬಿಡೋದೇ ಇಲ್ಲ, ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಇದು ಕಾಯ್ತಾ ಇದೆ, ಇದನ್ನು ಹಿಂಗೆ ತಡೀರಿ ದಯಮಾಡಿ ಅಂತ ಅವ್ರ ಗಂಡ ಅವ್ರ ಕಾಲಲ್ಲಿ ಬಿದ್ದು, ಹುಡುಗಿಯವ್ರ ಅಪ್ಪ ಅಮ್ಮೆಲ್ಲ ಅವ್ರ ಕಾಲಲ್ಲಿ ಬಿದ್ದ ಮೇಲೆ ನಡೆದಿದ್ದೊಂದೇ ವಿಷಯ. ಅವರು ಇನ್ನೊಬ್ಬರು ದೊಡ್ಡ ಮಾಂತ್ರಿಕರು ಕೇರಳದಿಂದ ಕರೆಸಿ ದೊಡ್ಡ ಪೂಜೆಗಳನ್ನ ಮಾಡಿ ಯಾವುದೋ ಒಂದು ಬೊಂಬೆಯಲ್ಲಿ ಆತ್ಮನ ಇಳಿಸಿ ಆ ಬೊಂಬೆನ ಎತ್ಕೊಂಡೋಗಿ ಸ್ಮಶಾನದಲ್ಲಿ ಹೇಳಿದ ಜಾಗದಲ್ಲಿ ಮರದಲ್ಲಿ ಹೊಡೆದ್ಬಿಟ್ಟು ಬರಬೇಕು ಅಂತ ಅವ್ರ ಗಂಡನ ಕೈ ಕೊಟ್ರಂತೆ. ಅವ್ರ ಗಂಡ ಆ ವಿಷಯ ಅಂದರೆ ರವಿ ಅವರು ಆ ಕೆಲಸ ಮಾಡಬೇಕಾದ್ರೆ ತುಂಬಾ ರಿಸ್ಕು. ಯಾರು ಎಂಥ ಸಮಯದಲ್ಲೂ ಹಿಂದೆಯಿಂದ ಕರೆದ್ರೂ ಕೂಡ ತಿರುಗಿ ನೋಡಬಾರ್ದು, ನಿಮ್ಮ ಹೆಂಡತಿನ ನೀವು ಕಾಪಾಡ್ಕೋಬೇಕು, ಇಲ್ಲ ಅಂದರೆ ಅದು ನಿಮ್ಮ ಪ್ರಾಣ ತೆಗೆಯುತ್ತೆ, ಇಲ್ಲ ಒಂದು ಹೆಂಡತಿ ಪ್ರಾಣ ತೆಗೆಯುತ್ತೆ. ಇದು ಎರಡು ಪ್ರಾಣನ ಉಳಿಸ್ಬೇಕಂದ್ರೆ ನೀವು ಇದನ್ನು ಮಾಡಲೇಬೇಕು ಅಂದ್ಬಿಟ್ಟು ಅವರು ಹೋಗಿ ಆ ದಾರಿಲಿ ಹೋಗ್ಬೇಕಾದ್ರೆ ಗಾಡಿಯಿಂದ ಬಿದ್ದು ಎದ್ದು ಓಡಿ ಹೋಗಿ ಆ ಮರದಲ್ಲಿ ಅದನ್ನು ಹೊಡೆದ್ಬಿಟ್ಟು ಬಂದಮೇಲೆ ಇವ್ರ ಕೈಲಿ ಏನೋ ತಾಯ್ತೆಲ್ಲ ಕಟ್ಟಿ ಇವಾಗ ಆ ಪ್ರಾಬ್ಲಮ್ ಇಲ್ಲದೆ ತುಂಬ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಲೂ ಕೂಡ ಆ ತಾಯತ್ನ ಅವರು ತಿಂಗ್ಳಿಗೊಂದ್ಸತಿ ಇಲ್ಲ 2 ತಿಂಗ್ಳಿಗೊಂದ್ಸತಿ ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತಾ ಇರಬೇಕಂತೆ. ಇಲ್ಲಾಂದರೆ ಯಾವುದೇ ರೀತಿಯೂ ಇವ್ರಿಗೆ ಅಪಾಯಗಳು ಈಗಲೂ ಇದೆ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಈ ಸ್ಟೋರಿನ ಶೇರ್ ಮಾಡಿಕೊಂಡ್ರು. ರಿಯಲ್ಲಾಗಿ ಅವ್ರ ಲೈಫಲ್ಲಿ ನಡೆದಿರೋದು. ಇದನ್ನು ಶೇರ್ ಮಾಡ್ಕೊಂಡಿದ್ದು ರವಿ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ಕೊತಾ ಇದ್ದೀನಿ. ಹೋಪ್ ನಿಮಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ನಿಮಗೂ ಇದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಯಾರಿಗಾದ್ರೂ ಈ ರೀತಿ ಹಾರರ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದ್ರೆ ಡೆಫಿನೆಟ್ಲಿ ನನಗೆ ಇಮೇಲ್ ಮಾಡಿ ನಿಮ್ಮ ಸ್ಟೋರಿನ ನಾನು ಅದನ್ನು ಒಂದು ವಿಡಿಯೋ ಆಗಿ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಲಾಟ್, ಮಿಸ್ ಯು.